ಭಾರತದ ಮುಂಚೂಣಿಯ ಡ್ರೈ ಫ್ರೂಟ್ ಮತ್ತು ನಟ್ಗಳ ಕಂಪನಿಯಾದ ಬೋಲಾಸ್ ಆಗ್ರೋ ಪ್ರೈವೇಟ್ ಲಿಮಿಟೆಡ್ ಬೆಂಗಳೂರಿನಲ್ಲಿ 20 ನೂತನ ರಿಟೇಲ್ ಮಳಿಗೆಗಳ ಆರಂಭವನ್ನು ಪ್ರಕಟಿಸಿದೆ. ಇದರೊಂದಿಗೆ ಸಂಸ್ಥೆ ತನ್ನ ಹೆಜ್ಜೆ ಗುರುತನ್ನು ಕರ್ನಾಟಕದಲ್ಲಿ ವಿಸ್ತರಿಸುತ್ತಿದೆ. ಈ ಸ್ಟೋರ್ಗಳನ್ನು ಪೈ ಗ್ರೂಪ್ ಆಫ್ ಹೋಟೆಲ್ಸ್ನ ಚೇರ್ಮನ್ ಜಗನ್ನಾಥ್ ವಿ ಪೈ ಅವರು ಜಯನಗರದಲ್ಲಿ ಇಂದು ನಡೆದ ಕಾರ್ಯಕ್ರಮವೊಂದರಲ್ಲಿ ಉದ್ಘಾಟಿಸಿದರು. ಪ್ರತಿ ಗ್ರಾಹಕರಿಗೆ ಪ್ರಮುಖ ಗುಣಮಟ್ಟದ ಉತ್ಪನ್ನಗಳನ್ನು ವಿತರಿಸುವ ಬೋಲಾಸ್ನ ಬದ್ಧತೆಗೆ ತಕ್ಕಂತೆ ಈ ಮಳಿಗೆಗಳನ್ನು ಆರಂಭಿಸಲಾಗುತ್ತಿದೆ. ಕಾರ್ಖಾನೆಯಿಂದ ನೇರವಾಗಿ ನೀಡಲಾಗುವ ಬೆಲೆಗಳೊಂದಿಗೆ ವೈಯಕ್ತೀಕರಿಸಿದ ಖರೀದಿ ಅನುಭವವನ್ನು ಅಗ್ರಮಟ್ಟದ ನಟ್ಗಳ ಜೊತೆಗೆ ಸಾದರಪಡಿಸುವಂತೆ ಈ ಮಳಿಗೆಗಳನ್ನು ವಿನ್ಯಾಸಗೊಳಿಸಲಾಗಿದೆ. ಹೀಗೆ ಮಾಡುವಲ್ಲಿ ಭಾರತ ಗರಿಷ್ಠ ಪೋಷಕಾಂಶ ಪೂರೈಕೆಯನ್ನು ಪ್ರೋತ್ಸಾಹಿಸುವತ್ತ ಶ್ರಮಿಸುವಲ್ಲಿ ಸಂಸ್ಥೆ ಕೊಡುಗೆ ನೀಡುತ್ತಿದೆ. ಈ ಸಂದರ್ಭದಲ್ಲಿ ಬೋಲಾಸ್ ಆಗ್ರೋ ಪ್ರೈವೇಟ್ ಲಿಮಿಟೆಡ್ನ ನಿರ್ದೇಶಕರಾದ ಬೋಲಾ ರಾಹುಲ್ ಅವರು ಮಾತನಾಡಿ, ಭಾರತದಲ್ಲಿ ನಟ್ಗಳಿಗೆ ಬೇಡಿಕೆ ಗಮನಾರ್ಹವಾಗಿ ಹೆಚ್ಚುತ್ತಿರುವುದು ಸ್ಫೂರ್ತಿದಾಯಕ ವಿಷಯವಾಗಿದೆ. ಗ್ರಾಹಕರು ನಮ್ಮ ಮಳಿಗೆಗಳಿಗೆ ಬಂದಾಗ ಕೇವಲ ಉತ್ಪನ್ನ ಮಾತ್ರವಲ್ಲದೆ ಮರೆಯಲಾಗದಂತಹ ಖರೀದಿಯ ಅನುಭವವನ್ನು ಬಯಸುತ್ತಾರೆ ಎಂಬುದನ್ನು ಬೋಲಾಸ್ನಲ್ಲಿ ನಾವು ಗುರುತಿಸುತ್ತಿದ್ದೇವೆ. ಬೋಲಾಸ್ ಆಗ್ರೋನ ವಿಸ್ತಾರವಾದ ಶ್ರೇಣಿಯ ಉತ್ಪನ್ನಗಳಲ್ಲಿ ಬಾದಾಮಿಗಳು, ಪಿಸ್ತೋಷಿಯಗಳು, ವಾಲ್ನಟ್ಗಳು, ಗೋಡಂಬಿ ಬೀಜ, ದ್ರಾಕ್ಷಿಗಳು, ಖರ್ಜೂರ, ಅಂಜೀರ್, ಏಪ್ರಿಕಾಟ್ಸ್, ಹೆಜಲ್ನಟ್, ಬ್ರೆಜಿಲ್ ನಟ್ಗಳು, ಬರ್ರಿಗಳು, ಜೇನು, ಅಡುಗೆ ತೈಲ ಅಲ್ಲದೆ ಆನಂದದಾಯಕ ಸಿಹಿ ತಿಂಡಿಗಳು ಮತ್ತು ಕುಕೀಗಳು ಸೇರಿರುತ್ತವೆ. ರಾಹುಲ್ ಕಾಮತ್, ನಾನು ಡೈರೆಕ್ಟರ್ ಬೋಲಾಸ್ ಆಗ್ರೋ ಪ್ರೈವೇಟ್ ಲಿಮಿಟೆಡ್. ಫುಡ್ಸ್ ಅಂಡ್ ನಟ್ಸ್ ತುಂಬ ದುಬಾರಿ ಪ್ರಾಡಕ್ಟ್. ಇದು ಜನರಿಗೆ ಕೈಗೆ ಎಟಕುವ ಬೆಲೆಯಲ್ಲಿ ಸಿಗುವುದಿಲ್ಲ ಎಂಬ ಭಾವನೆ ಇತ್ತು. ಈ ಭಾವನೆಯನ್ನು ಹೋಗಲಾಡಿಸುವುದಕ್ಕೋಸ್ಕರ ಮತ್ತು ಜನರಿಗೆ ಕೈಗೆ ಎಟಕುವ ಬೆಲೆಯಲ್ಲಿ ಡ್ರೈ ಫ್ರೂಟ್ಸ್ ಆ್ಯಂಡ್ ನಟ್ಸ್ ಕೊಡುವಗೋಸ್ಕರ ನಾವು ಬೋಲಾಸ್ ಸಂಸ್ಥೆ ಫ್ಯಾಕ್ಟ್ರಿ ಔಟ್ಲೆಟ್ ಅಥವಾ ಬೋಲಾಸ್ ಔಟ್ಲೆಟನ್ನು ಪ್ರಾರಂಭಿಸಿದ್ದು. ಇದರ ಪ್ರಾರಂಭ ಕೋವಿಡ್ ಟೈಮಲ್ಲಿ ಆಯಿತು. ಕೋವಿಡ್ ಟೈಮಲ್ಲಿ ಜನರಿಗೆ ಪೋಷಕಾಂಶ ಇದ್ದ ಐಟಮ್, ನ್ಯೂಟ್ರಿಷನ್ ಇದ್ದ ಐಟಮನ್ನು ತಿನ್ನಬೇಕು, ಇಮ್ಯುನಿಟಿ ಬೂಸ್ಟ್ ಮಾಡಬೇಕು, ಜಂಕ್ ಪ್ರಾಡಕ್ಟ್ ಬಿಡಬೇಕೆಂಬ ಭಾವನೆ ಬಂತು. ಹಾಗಾಗಿ ಈ ಡ್ರೈ ಫ್ರೂಟ್ಸ್ ಆ್ಯಂಡ್ ನಟ್ಸ್ನ ಡಿಮ್ಯಾಂಡ್ ತುಂಬ ಜಾಸ್ತಿ ಆಯಿತು. ಬಟ್ ಇದು ಕೈಗೆ ಎಟಕುವ ದರದಲ್ಲಿ ಸಿಗ್ತಿರಲಿಲ್ಲ ಮತ್ತು ತುಂಬ ಅಂಗಡಿಯಲ್ಲಿ ತುಂಬ ದುಬಾರಿ ಬೆಲೆಯಲ್ಲಿ ಮತ್ತು ತುಂಬ ಲೂಸ್ ಪ್ಯಾಕೆಟ್ ಇಂಥ ಒಂದು ಹೈಜಿನಿಕ್ ಪ್ಯಾಕಿಂಗಲ್ಲಿ ಸಿಗ್ತಿರಲಿಲ್ಲ. ಹಾಗಾಗಿ ಈ ಡಿಮ್ಯಾಂಡನ್ನು ನೋಡಿಕೊಂಡು ನಾವು ಬೋಲಾಸ್ ಸಂಸ್ಥೆ ನಮ್ಮ ಔಟ್ಲೆಟನ್ನು ಸ್ಟಾರ್ಟ್ ಮಾಡಬೇಕೆಂಬ ಒಂದು ಭಾವನೆ ಬಂತು. ನಮ್ಮ ಬೋಲಾಸ್ ಸಂಸ್ಥೆ ಸುಮಾರು 60 ವರ್ಷದಿಂದ ಡ್ರೈ ಫ್ರೂಟ್ಸ್ ಆ್ಯಂಡ್ ನಟ್ಸ್ ಬಿಸ್ನೆಸ್ಸಲ್ಲಿದೆ. ನಾವು 25 ದೇಶದಿಂದ ನೇರವಾಗಿ ರೈತರಿಂದ ಮತ್ತು ಹ್ಯಾಂಗ್ಲರ್ಸಿಂದ ಡ್ರೈ ಫ್ರೂಟ್ಸ್ ಆ್ಯಂಡ್ ನಟ್ಸನ್ನು ಖರೀದಿ ಮಾಡ್ತೇವೆ. ನಮ್ಮ ಫ್ಯಾಕ್ಟ್ರಿ ಇಂಡಿಯಾದಲ್ಲೇ ಒನ್ ಆಫ್ ದ ಬಿಗ್ಗೆಸ್ಟ್ ದೊಡ್ಡ ಡ್ರೈ ಫ್ರೂಟ್ ಪ್ರೊಡಕ್ಷನ್ ಮಾಡುವ ಫ್ಯಾಕ್ಟ್ರಿ. ನಾವು ನಮ್ಮ ಫ್ಯಾಕ್ಟ್ರಿಯಲ್ಲೇ ಆ ಪ್ರಾಡಕ್ಟನ್ನು ಪ್ಯಾಕ್ ಮಾಡಿಕೊಂಡು ಯಾವುದೇ ಮಧ್ಯವರ್ತಿ ಇಲ್ಲದೆ ನಮ್ಮದೇ ಔಟ್ಲೆಟ್ ಹಾಕ್ಕೊಂಡು ಆ ಔಟ್ಲೆಟಲ್ಲಿ ಆ ಹೈಜಿನಿಕ್ ಪ್ರಾಡಕ್ಟನ್ನು ಇಟ್ಕೊಂಡು ನಾವು ಜನರಿಗೆ ಎಟಕುವ ಬೆಲೆಯಲ್ಲಿ MRPಯಿಂದ ಸುಮಾರು 30-40% ಡಿಸ್ಕೌಂಟ್ ಬೆಲೆಯಲ್ಲಿ ನಾವು ಕೊಡ್ತಾ ಇದ್ದೇವೆ. ನಾವು ಬೋಲಾಸ್ ಸಂಸ್ಥೆ ಸುಮಾರು 25 ದೇಶಕ್ಕೆ ನಮ್ಮ ಪ್ರಾಡಕ್ಟ್ ರಫ್ತು ಸಮೇತ ಮಾಡ್ತದೆ. ಇದೇ ರೀತಿ ರಫ್ತು ಆಗುವ ಎಕ್ಸ್ಪೋರ್ಟ್ ಕ್ವಾಲಿಟಿಯ ಪ್ರಾಡಕ್ಟನ್ನು ನಮ್ಮ ಜನಸಾಮಾನ್ಯರಿಗೆ ಕೈಗೆಟಕುವ ಬೆಲೆಯಲ್ಲಿ ಕೊಡುವ ಒಂದು ಪ್ರಯತ್ನವನ್ನು ನಾವು ಮಾಡಿದ್ದೇವೆ. ಇದಕ್ಕೆ ಜನರಿಂದ ತುಂಬ ಉತ್ತಮ ಸ್ಪಂದನೆ ಬಂದಿದೆ. ರಜತ್, ಬೋಲಾಸ್ ಆಗ್ರೋ ಪ್ರೈವೇಟ್ ಲಿಮಿಟೆಡಿಂದ ಡೈರೆಕ್ಟರ್. ಸೊ ನಾವು ಸುಮಾರು 50 ಔಟ್ಲೆಟ್ ಕರ್ನಾಟಕದಲ್ಲಿ ಓಪನ್ ಮಾಡಿಕೊಂಡು ಈಗ ಇವತ್ತು ಜುಲೈ 1ನೇ ತಾರೀಕಿಗೆ ಸುಮಾರು ಬೆಂಗಳೂರಲ್ಲಿ 20 ಔಟ್ಲೆಟನ್ನು ಓಪನ್ ಮಾಡಲಿಕ್ಕಿದ್ದೇವೆ. ಡ್ರೈ ಫ್ರೂಟ್ಸ್ ಆ್ಯಂಡ್ ನಟ್ಸ್ ಈ ನಮ್ಮ ಔಟ್ಲೆಟಲ್ಲಿ ಫ್ಯಾಕ್ಟ್ರಿ ಪ್ರೈಸ್ ಅಡ್ವಾಂಟೇಜಲ್ಲಿ ನಿಮಗೆಲ್ಲರಿಗೆ ಲಭ್ಯವಾಗಲಿಕ್ಕಿದೆ. ಸೊ ನಮ್ಮ ಔಟ್ಲೆಟಿಗೆ ಬಂದರೆ ನಿಮಗೆ ನಾವು ಡೈರೆಕ್ಟ್ ಟು ಕಸ್ಟಮರ್ ಒಂದು ಶಾಪಿಂಗ್ ಎಕ್ಸ್ಪೀರಿಯನ್ಸನ್ನು ಕ್ರಿಯೇಟ್ ಮಾಡಿದ್ದೇವೆ. ನೀವು ಇಲ್ಲಿ ಬಂದು ನಿಮ್ಮ ಡ್ರೈ ಫ್ರೂಟ್ಸ್ ಆ್ಯಂಡ್ ನಟ್ಸಲ್ಲಿ ಸುಮಾರು 100 ಟೈಪ್ ಇದು ವೆರೈಟಿಯನ್ನು ತಗೊಳ್ಬೋದಾಗಿದೆ. ಹಾಗೂ ನಮ್ಮಲ್ಲಿ ಸುಮಾರು 10 ಟೈಪ್ ಇದು ಗಿಫ್ಟಿಂಗ್ ಆಪ್ಷನ್ನು ನಾವು ಮಾಡಿದ್ದೇವೆ. ಸೊ ಇಲ್ಲಿ ನೀವು ಬಂದು ಈ ನಮ್ಮ ಎಕ್ಸ್ಪೀರಿಯನ್ಸ್ ಸೆಂಟ್ರನ್ನು ಎಕ್ಸ್ಪೀರಿಯನ್ಸ್ ಮಾಡಬೇಕಂತ ಕೇಳ್ಕೊಳ್ತೇನೆ. ನಮ್ಮ ಔಟ್ಲೆಟಲ್ಲಿ ಖರ್ಜೂರ, ಗೇರು ಬೀಜ, ಬಾದಾಮಿ, ಪಿಸ್ತಾ, ಸ್ಯಾಫ್ರನ್, ಕೊಬ್ಬರಿ ಎಣ್ಣೆ ಹಾಗೂ ಕೋಲ್ಡ್ ಪ್ರೆಸ್ಡ್ ವರ್ಜಿನ್ ಕೊಕೊನಟ್ ಆಯಿಲ್ ಹಾಗೂ ಹನಿ ಇಂಥದ್ದು ಸುಮಾರು ಪ್ರಾಡಕ್ಟ್ಸ್ ನಿಮಗೆ ಫ್ಯಾಕ್ಟ್ರಿ ಪ್ರೈಸಲ್ಲಿ ಸಿಗ್ತಾ ಇದೆ. ನೀವು ನಮ್ಮ ಔಟ್ಲೆಟಿಗೆ ಜುಲೈ 1 ಮತ್ತು 2ಕ್ಕೆ ಬಂದರೆ ನಾವು ಲಾಂಚ್ ಆಫರನ್ನು ಇಟ್ಟಿದ್ದೇವೆ. ಸುಮಾರು 300 ರೂಪಾಯಿ ಬಿಲ್ ಮಾಡಿದರೆ ನಿಮಗೆ ಒಂದು 375 ರೂಪಾಯಿದು MRP ಸಾಲ್ಟೆಡ್ ಪಿಸ್ತಾ 200 ಗ್ರಾಮ್ಸ್ ಫ್ರೀ ಸಿಗಲಿಕ್ಕಿದೆ. ಪ್ಲಸ್ 6 ದಶಕಗಳಿಂದ ಡ್ರೈ ಫ್ರೂಟ್ಸ್ ಆ್ಯಂಡ್ ನಟ್ಸಲ್ಲಿ ವ್ಯಾಪಾರದಲ್ಲಿ ಭಾರತದಲ್ಲಿ ಒಂದು ಫೇಮಸ್ ಬ್ರ್ಯಾಂಡ್ ಆಗಿದೆ.
ಇದೀಗ ನಾವು ಡ್ರೈ ಫ್ರೂಟ್ಸ್ ಆ್ಯಂಡ್ ನಟ್ಸಿಂದ ಸ್ವೀಟ್ಸ್ ಆಗುವಂಥದ್ದು ಕಾಜು ಕತ್ಲಿ, ಅಂಜೀರ್ ಬರ್ಫಿ ಇಂಥದ್ದೆಲ್ಲ ಪ್ರಾಡಕ್ಟ್ಸನ್ನು ನಾವು ಡೈರೆಕ್ಟಾಗಿ ನಮ್ಮದೇ ಫ್ಯಾಕ್ಟ್ರಿಯಲ್ಲಿ ಮಾಡ್ತಾ ಇದ್ದೇವೆ. ಹಾಗೂ ಒಂದು ಜರ್ಮನ್ ಟೆಕ್ನಾಲಜಿ MAP ಅಂತ ಹೇಳಿ ಮಾಡಿಫೈಡ್ ಅಟ್ಮಾಸ್ಫಿಯರಿಕ್ ಪ್ಯಾಕೇಜಿಂಗ್, ಈ ಟೆಕ್ನಾಲಜಿಯನ್ನು ನಾವು ಇಂಡಿಯಾದಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೇವೆ. ಇದರಲ್ಲಿ ನಾವು ಕಾಜು ಕತ್ಲಿ ಇಂಥದ್ದು ಸ್ವೀಟ್ಸ್ಗಳನ್ನು 3 ತಿಂಗಳು ಅಥವಾ 6 ತಿಂಗಳು ಶೆಲ್ಫ್ ಲೈಫ್ ವಿದೌಟ್ ಎನಿ ಕೆಮಿಕಲ್ ಪ್ರಿಸರ್ವೇಟಿವ್ ಕೊಡಲಿಕ್ಕೆ ಸಾಧ್ಯವಾಗಿದೆ. ಸೊ ಇಂಥ ಪ್ರಾಡಕ್ಟ್ಸ್ಗಳನ್ನು ನಾವು ಇಂಟ್ರೊಡ್ಯೂಸ್ ಮಾಡಿದ್ದೇವೆ.